ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ ಪರಂಗಿಪೇಟೆ ಕಿದೆಬೊಟ್ಟದ ದಿಗಂತನ ಬಗೆಟ್ ರಾಜ್ಯ ಹೈಕೋರ್ಟ್ ಬುಧವಾರ ವಿಚಾರಣೆ ನಡೆತಿದ್ದುಂಡು ಆಯನ ಕುಡ್ಲದ ಜೋಕ್ಲಿನ ಕಲ್ಯಾಣ ಸಮಿತಿದ ಎದುರು ಹಾಜರು ಮಲ್ಪಾಯರೆ ಬೊಕ್ಕ ಸಮಿತಿಯ ತೀರ್ಮಾನದ ತೊಂದರೆ ಕೋರ್ಟ್ ತೆರಿಪಾದಿತ್ತನು ಅಂಚಾದ CWC ಆಯನ ಅಪ್ಪೆನ ಒಟ್ಟಿಗೂ ಕಡಪೊರೆದು ಕೊಡ್ತುಂಡು ಪರಂಗಿಪೇಟೆ ಕಿದೆಬೊಟ್ಟದ ದಿಗಂತ್ ಫೆಬ್ರವರಿ 25 ತೋಜಂದೆ ಆದ ಆಯನ ನಾಡ್ದು ಕೊರಡೊಂದು ಇಲ್ಲಲ್ದಕಲು ಸಂದಾಯಿನ ಹೆಬಿಯಸ್ ಕಾರ್ಪಸ್ ಅರ್ಜಿದ ವಿಚಾರಣೆ ಬುಧವಾರ ರಾಜ್ಯ ಹೈಕೋರ್ಟ್ ನಡೆತಿದ್ದುಂಡು ದಿಗಂತ್ ತೋಜದ ಬತ್ತಿನ ಬಗೆಟ್ ಪೊಲೀಸರು ಕೋರ್ಟ್ಗೂ ತೆರಿಪಾದಿರು ಆತೆತ್ ಆಯ್ಗೆ ಇಲ್ಲಡೆ ಪೋಯರೆ ಮನಸ್ಸಿಜ್ಜಿಂದ ಅಫಿಡವಿಟ್ ಕೊಡ್ದಿತ್ತರು ದಿಗಂತ್ಗೆ ಪ್ರಾಯ ಬರ್ತಿ ಆವಂದಿ ನೀಡಿದವ್ರ ಆಯನ ಕುಡ್ಲದ ಜೋಕ್ಲಿನ ಕಲ್ಯಾಣ ಸಮಿತಿದ ಎದುರು ಹಾಜರು ಮಲ್ಪರೆ ಬೊಕ್ಕ ತುಂಬದ ಕ್ರಮದ ಬಗೆಟ್ ಅವೇ ನಿರ್ಧಾರದಿತ್ತು ನುಣುಂದು ಹೈಕೋರ್ಟ್ ತೆರಿಪಾದಂಡು ಮೈಯಗ್ ಒರೋಡ್ದೊರನೆ ನಿರ್ಧಾರಗ ಬತ್ತಿನ ಜೋಕ್ಲಿನ ಕಲ್ಯಾಣ ಸಮಿತಿ CWC ದಿಗಂತಗ ಇಲ್ಲಡೆ ಪೋಯರೆ ಅವಕಾಶ ಕೊರುಂಡು ಅಂಚಾದ ಆಯನ ಅಪ್ಪೆನ ಒಟ್ಟಿಗೂ ಕಡಪೊಡೆದು ಕೊಡ್ತುಂಡು ದಿಗಂತ್ ಕಿದೆ ಬಿಟ್ಟು ಇಲ್ಲಡೆ ಪೋತೆನ ಅತ್ತು ಸಂಬಂಧದ ಕ್ಲೂಲೆತ್ತೊಂದು ಪೋತೆರ ಪನ್ಪುನ ಬಗೆಟ್ ತೇರೆದು ಬೈದಿಚಿ ದಿಗಂತ ತೋಜಂದ ಆಯ್ನಿಡಿದು ದುಂಬು ಇಲ್ಲು ಬುಡ್ದು ಪೋದಿತ್ತಿನ ಬಜ್ಪೆ ಮೂಡು ಪೆರಾರದ ನಿತೇಶ್ ಬೆಲ್ಚಡ ಪನ್ಪುನ ಜವಣೆ ಗೋವಾಡ ಉಲ್ಲೆಂದು ಬುಧವಾರ ಪೊಲೀಸರಿಗೆ ಮಾಹಿತಿ ತಿಕ್ಕಿದರು ಪರಂಗಿಪೇಟದ ಕೈತಲ್ದ ದಿಗಂತ ತೋಜಂತೆ ಆಯ್ನಿಡಿದು ದುಂಪೆ ತೋಜಂದೆ ಆದಿತ್ತಿನ ಬಜ್ಪೆ ಮೂಡು ಪೆರಾರದ ನಿತೇಶ್ ಬೆಲ್ಚಡ ಪನ್ಪುನ ಜವಣೆ ದಿಗಂತ ತಿಕ್ಕಿನ ಬೇರಿಕೆ ಓಲುಲ್ಲೆಂದು ತೆರೆದು ಬೈದನು ಗೋವಾಡುಲ್ಲೆಂದು ಪೊಲೀಸರಿಗೆ ಗೊತ್ತಾತನು ಮೂಡು ಪೆರಾರದ ನಿತೇಶ್ ತೋಜಂದೆ ಆಯ್ರೆ ಕಾರಣ ದಾನೆಂದು ನನ್ನ ತೆರೆದು ಬರೋಡಾತೆ ಬಜಪೆ ಮೂಡು ಪೆರಾರ ಗ್ರಾಮದ ಅರ್ಕೆ ಪದೌದಾಯಿ 19 ವರ್ಷ ಪ್ರಾಯದ ನಿತೇಶ್ ನೀರ್ ಮಾರ್ಗದ ಪ್ಯಾರಾಮೆಡಿಕಲ್ ಕಾಲೇಜ್ ಕಲ್ತೊಂದಿತ್ತದು ಫೆಬ್ರವರಿ 14 ತೋಜಂದೆ ಆದಿತ್ತೆ ಆಯ್ ಓಡೆ ಪೋತೆ ಪನ್ಪುನ ಸಂಗತಿ ಏರಿಗ್ಲಾ ಗೊತ್ತಿಜಾಂಡ್ ಅಂಚಾದ ವಿಧಾನಸಭಾ ಗುರುಕಾರ್ಯರು ಯುಟಿ ಖಾದರ್ ವಿಶೇಷ ಕೂಟ ಕಟ್ಟಾದ ಹಣನ ನಾಡುಪತ್ತೆರೆ ನಗರ ಪೊಲೀಸ್ ಕಮಿಷನರ್ಗೆ ನಿರ್ದೇಶನ ಕೊಡ್ದಿತ್ತರು ದಿಗಂತ ತೋಜಂದೆ ಆಯ್ನ ಬಗೆಟ್ ರಾಜಮಟ್ಟಡು ಸುದ್ದಿಯಾದ ಆಯ ತೋಜಿನ ಬೇರಿಕೆ ನಿತೇಶನ ನಾಡುಪತ್ತೆರ ಒತ್ತಾಯ ಕೇಂದ್ರ ಬೈದಂಡು ದಿಗಂತ್ ಒಡಿಪುಡು ತೋಜಿದ ಪತ್ತಂಡ ಇತ್ತೆ ನಿತೇಶ್ ಗೋವಾಡುಪ್ಪನ ಬಗೆಟ್ ತೆರೆದು ಬೈದಂಡು ದಿಗಂತ ತೋಜಂದಾಯನ ಸಂಗತಿಯನ್ನು 11 ಜಿಲ್ಲೆಡು ಪಗೆತ ಭಾಷಣ ಮಲ್ತಿನ ಚಕ್ರವರ್ತಿ ಸೂಲಿಬೇಲೆ ಬೊಕ್ಕ ಶಾಸಕರ ಮಿತ್ತು ಉಳ್ಳಾಲ ಬೊಕ್ಕ ಬಂಟ್ವಾಳ ಸ್ಟೇಷನ್ ಕೇಸ್ ಪಾಡ್ದು ಕಠಿಣ ಕ್ರಮದ ತೊಂದರೆ SDPI ಪಕ್ಷ ಒತ್ತಾಯ ಮಲ್ತದನು SDPI ಪಕ್ಷದ ಪರಂಗಿಪೇಟೆ ಬ್ಲಾಕ್ ಕಾರ್ಯಂತರು ಬೊಕ್ಕ ಪುದು ಗ್ರಾಮ ಪಂಚಾಯತ್ ಸದಸ್ಯರು ಮೊಹಮ್ಮದ್ ಶಾಫಿ ಸುದ್ದಿಕೂಟ ನಡಪಾದ ದಿಗಂತ್ ತೋಜಂದಾಯನ ಕೇಸ್ ಬೊಕ್ಕ ಧಾರ್ಮಿಕ ಕಾರ್ಯಕ್ರಮಟ್ಟು ಜಿಲ್ಲೆಡ್ ಪಗೆತ ಭಾಷಣ ಮಲ್ತಿನ ಚಕ್ರವರ್ತಿ ಸೂಲಿಬೇಲೆ ಬೊಕ್ಕ ಬಿಜೆಪಿ ಶಾಸಕರ ಮಿತ್ ದೂರ್ ಕೊಡ್ತನು ಉಳ್ಳಾಲ ಬೊಕ್ಕ ಬಂಟ್ವಾಳ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದು ಕಠಿಣ ಕಾಯ್ದೆದಡಿಟ್ ಕೇಸ್ ಪಾಡಾಯರೆ ಒತ್ತಾಯ ಮಲ್ತದನೆಂದು ಪಂಡೆರು ಪುದು ಗ್ರಾಮ ಸುತ್ತದ ಅಮ್ಮೆಮಾರ್ ಮುಲ್ತ ದಿಗಂತ್ ತೋಜಂದೆ ಆಯ್ನ ಕೇಸಿಡ್ ಬಿಜೆಪಿ ಶಾಸಕರು ಮುಸ್ಲಿಮರಿಗೆ ಎದುರಾದ ಇಜ್ಜಾಂದಿನ ಮಾತ ಆರೋಪ ಮಲ್ತದ ಗಜಲ್ಪುನ ಪಾತೆರ ಪಂತೆರು ದಿಗಂತ್ ತೋಜಂದೆ ಆಯ್ನ ವಿಚಾರ ತಿರಿನಗ ಊರ್ದ ಮುಸ್ಲಿಮೇರ್ಲ ನಾಡ್ದೇರು ಇತ್ತೆ ಊರ್ದ ಒಗ್ಗಟ್ಟು ಪೊಲಿಪುನ ಪ್ರಯತ್ನ ನಡೆತದಂಡು ಸತ್ಯಗೂ ದೂರವಾಯಿನ ಪಾಕ ವಿಚಾರ ಪಡೆದು ಊರ್ದ ಪೊಂಜೋಲಿನ ಪುದರು ಒಯ್ತು ಕನ್ನತದ ಪೊಂಜೋಲಿಗ ಅಪಮಾನ ಮಲ್ತದೇರು ಈ ಬಗೆಟ್ ಕ್ಷೇತ್ರದ ಶಾಸಕರ್ಲಾದಪ್ಪನ ಸ್ಪೀಕರ್ ಖಾದರ್ ವಿಧಾನಸಭೆ ಕಲಾಪದ ಪೊರ್ತುಡು ಶಾಸಕರನ್ನು ವಿಚಾರಿಪೊಂದು ಮೊಹಮ್ಮದ್ ಶಾಫಿ ಒತ್ತಾಯ ಮಲ್ತೇರು ಕೊರಗಜ್ಜನ ಸಾನ್ನಿಧ್ಯಡು ಹೇಸಿಗೆ ಪಾತ್ರ ಪಂಡದ ಚಕ್ರವರ್ತಿ ಸೂಲಿಬೇಲೆ ಕ್ಷೇತ್ರಕ್ಕೂ ಕಳಂಕ ಕಣದೇರು ಇಂಚಿನಕ್ಲಿಗೆ ವೇದಿಕೆ ಏರಿರ ಬುಡಿರ ಬಲ್ಲಿಂದ ಕ್ಷೇತ್ರದ ಆಡಳಿತ ಮಂಡಳಿಗೆ ಮೊಹಮ್ಮದ್ ಶಾಫಿ ಒತ್ತಾಯ ಮಲ್ತೇರು SDPI ಗುರುಕಾರ್ಯರು ಒತ್ತು ಗುರುಕಾರ್ಯರು ಬೊಕ್ಕ ಪಂಚಾಯತ್ ಸದಸ್ಯರು ಸುದ್ದಿ ಕೊಟ್ಟೊಡಿತದ ಅಭಿಪ್ರಾಯ ದುಂಬುದಿಯೇರು ದಿಗಂತನನ್ನು ಪತ್ತೆ ಹಚ್ಚಿ ಕೊಡಬೇಕು ಎಂಬ ಬೇಡಿಕೆಯೊಂದಿಗೆ ಪ್ರಪ್ರಥಮವಾಗಿ ಅಲ್ಲಿಯೇ ಅವರು ಅಮೆಮಾರ್ ಎಂಬ ಪ್ರದೇಶದಲ್ಲಿರುವಂತಹ ಬಹುತೇಕ ಮುಸ್ಲಿಮರು ಅಲ್ಲಿ ಗಾಂಜಾ ವ್ಯಸನಿಗಳಿದ್ದಾರೆ, ಇವರಿಂದ ಏನಾದರೂ ಆಗಿದೆ, ಮತ್ತೆ ಅಲ್ಲಿ ಒಂದು ಗೀತಾ ಎಂಬ ಮಹಿಳೆಯೂ ಕೂಡ ಇಲ್ಲಿ ನಮಗೆ ಅಮೆಮಾರಲ್ಲಿ ನಡೆದಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ, ಅಲ್ಲಿ ನಾವು ಮುಸಲ್ಮಾನ್ ಹುಡುಗರಿಂದ ನಮಗೆ ಆ ಕಡೆ ಈ ಕಡೆ ಸಂಜೆ ಆಗ್ತಾ ಇಲ್ಲ, ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಆರೋಪವನ್ನು ಸಹ ಮಾಡ್ತಾರೆ. ನಾವಿಲ್ಲಿ ಪತ್ರಿಕಾ ಮಾಧ್ಯಮದ ಮುಖಾಂತರ ಅವರನ್ನು ಕೇಳಲಿಚ್ಛಿಸುವುದು, ಯಾಕಾಗಿ ಮೇಡಮ್ ನೀವು ಇಂತಹ ಒಂದು ಅನುಭವ ನಿಮಗಿದ್ದರೆ ನೀವು ಇದನ್ನು ಸ್ಥಳೀಯ ಪೊಲೀಸ್ ಠಾಣೆಗೆ ಯಾಕಾಗಿ ನೀವು ದೂರು ಕೊಡಲಿಲ್ಲ? ಒಂದು ವೇಳೆ ನೀವು ದೂರು ಕೊಟ್ಟರೆ ನಿಮ್ಮಂತೆಯೇ ಅದೆಷ್ಟೋ ಮಹಿಳೆಯರಿಗಿಂತ ಅನುಭವ ಆಗಿದೆ ಅಂತ ತಿಳಿದು ಬರ್ತಿರ್ಲಿಲ್ಲವೇ? ಮತ್ತೆ ನೀವು ಇದನ್ನು ಮುಚ್ಚಿಡುವ ಉದ್ದೇಶವಾದರೂ ಏನಿತ್ತು ನಿಮ್ಮಲ್ಲಿ? ಇದು ನಾವು ತೀಕ್ಷ್ಣವಾಗಿ ಖಂಡಿಸ್ತೇವೆ. ಆದರೆ ಈ ಒಂದು ಬಂದ್ ಪ್ರಕರಣದಲ್ಲಿ ಅಲ್ಲಿ ಸೇರಿದಂತಹ ಸ್ಥಳೀಯ ಎಲ್ಲ ಹಿಂದೂಗಳೊಂದಿಗೆ, ಸ್ಥಳೀಯ ಪ್ರಜ್ಞಾವಂತ ಹಿಂದೂಗಳೊಂದಿಗೆ ಸ್ಥಳೀಯ ಎಲ್ಲ ಮುಸಲ್ಮಾನರು ಕೂಡಿಕೊಂಡಾಗಿದ್ದ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು.
ಆದರೆ ಅಲ್ಲಿಗೆ ಬಂದಂತಹ ಹೊರಗಿನ ಶಕ್ತಿಗಳು ಉದ್ರೇಕಕಾರಿ ಮಾತುಗಳನ್ನಾಡ್ತಾರೆ. ಪ್ರಜಾಪ್ರಭುತ್ವದ ಅಡಿಯಲ್ಲಿ ಆಯ್ಕೆಯಾಗಿ ಬಂದಂತಹ ಶಾಸಕರು ಸಹ ಅಲ್ಲಿ ನಮ್ಮ ಇಲಾಖೆಗೆ, ಪೊಲೀಸ್ ಇಲಾಖೆಗೆ ಸವಾಲು ಎಂಬಂತೆ ನಿಮಗೆ ಇಲ್ಲಿ ಹಿಡಿದುಕೊಡಲು ಆಗುವುದಿಲ್ಲ ಅಂದರೆ ನಮ್ಮ ತಂಡವನ್ನು ರಚಿಸಿ ನಾವು ಕಾರ್ಯಪ್ರವರ್ತಿಸ್ತೇವೆಂಬ ಹೇಳಿಕೆಯನ್ನು ಕೊಡ್ತಾರೆ. ಇದು ಖಂಡನೀಯ. ಒಂದು ಅಸಂವಿಧಾನಿಕ ಹೇಳಿಕೆಯನ್ನು ಕೊಡುವುದಾದರೆ ಮಾನ್ಯ ಶಾಸಕರು ಇವರನ್ನು ಮತ್ತೊಮ್ಮೆ ಅದೇ ಕಲಾಪದಲ್ಲಿ ತರಾಟೆಗೆ ತೆಗೆದುಕೊಳ್ಳಬೇಕು ಮತ್ತೆ ಅವರನ್ನು ಕಲಾಪದಿಂದ ಬಹಿಷ್ಕರಿಸಬೇಕು. ಭಾರಿ ಸೆಕೆ ಬೊಕ್ಕ ಬೆಗಪುನ ಹೆಚ್ಚಾದ ಬುಧಾರ ಬಯ್ಯಗಾನಗ ಸಂಪು ಗಾಳಿ ಬೀಜದು ಬರ್ಸಬೈದನು. ದಕ್ಷಿಣ ಕನ್ನಡ ಜಿಲ್ಲೆ ಡೋರ್ಮೆಡು ಭೂಮಿ ಸಂಪಾತಂಡು ಶಿಶಿಲಡು ಆಟ ಶುರುವಾಯಿನ ಬೆರಿಕೆ ಗಾಳಿ ಬರ್ಸ ಬೀಜದು ಆಟಗೂ ಮಂಗಳ ಪದ ಪಂತೆರು. ಕರಿನ ಪಾಕ ದಿನೊಕ್ಲೇಡು ಉರಿ ದೊಂಬುಡ್ದವ್ರ ಮಧ್ಯಾಹ್ನ ಪಿದೈ ಪಿದಾಡುನನೆ ಬೊಡ್ಚಿಂದ ಆವೊಂದಿತ್ತದು ಜನೊಕ್ಲೆಗ್ ಸೆಕೆಟ್ ಬೇಗಪುನ ಜೋರಾದಿತ್ತನು. ಲೆಕ್ಕೊಡ್ದಿಚ್ಚ ಸೆಕೆ ಆಂಡ ಬರ್ಸ ಬರ್ಪುಡು ಪನ್ಪನ ನಂಬಿಕೆ ದಂಚ ಬುಧಾರ ಬಯ್ಯಗ್ ದಕ್ಷಿಣ ಕನ್ನಡ ಜಿಲ್ಲೆ ಡೋರ್ಮೆಡು ಬರ್ಸ ಬತ್ತದು ಹೊರಕ್ಕೂ ಭೂಮಿ ಸಂಪಾತನು. ಕೆಲವು ಕಡಿಟ್ಟು ಬಯ್ಯಗ್ ಬರ್ಸ ಬೈದನು. ನನ್ನ ಕೆಲವು ಕಡಿಟ್ಟು ಪೊರ್ತು ಕಂತಿ ಬೊಕ್ಕ ಬೈದನು. ಕೆಲವು ಕಡಿಟ್ಟು ಬರ್ಸದ ಒಟ್ಟುಗೂ ಗಾಳಿಲ ಇತ್ತದು ಕರೆಂಟ್ ಕೈ ಕೊಡ್ದಿತ್ತನು. ಏತೋ ಕಡಿಟ್ಟು ಸಾಂಸ್ಕೃತಿಕ ಕಾರ್ಯಕ್ರಮಲಿಗೂ ಉಪದ್ರ ಆದಿತ್ಯನ ಬಗೆಟ್ಲ ವರದಿ ಆತನು. ಬೆಳ್ತಂಗಡಿ ತಾಲೂಕು ಶಿಶಿಲದ ಶಿಶಿಲೇಶ್ವರ ದೇವಸ್ಥಾನದ ರಥ ಬೀದಿಡು ನಡತೊಂದಿತ್ತಿನ ಯಕ್ಷಗಾನಗೂ ಬರ್ಸ ಅಡ್ಡಿ ಆತಂಡು. ಬಯಲಾಟ ಪ್ರಸಂಗ ಶುರು ಆನಗನೆ ಬರ್ಸಲ್ಲ ಶುರುವಾತಂಡು. ಗಾಳಿ ಬರ್ಸೊಡ್ದ ಅವರ ಪಾಡ್ದಿನ ಚೌಕಿದ ಟೆಂಟ್ದ ಉಲೈ ನೀರು ದಿಂಜಿದು ಕಲಾವಿದರಿಗೂ ದಾನೆ ಮಲ್ಪೊಡುಂದೇ ತೋಜಿಜಿ. ಆಟ ಮುಗಿಪರೆ ಬರ್ಸ ಅವಕಾಶ ಕೊಡ್ತಜಿ. ಬರ್ಸ ದೊರಿದು ಬರಿಯರ ಶುರುವಾನಗ ಆಟಗೂ ಮಂಗಳ ಪದ ಪನುಡಾದು ಬೈತಂಡು. ಭಾಗವತರು ಆಟ ಮುಗಿತೆರು. ಕುಡ್ಲಕದ್ರದ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನದ ಪ್ರಧಾನ ಪೂಜೆ ಮಲ್ಪುನಾರಾದ ಸೇವೆ ಸಂದಾವಂದಿತ್ತಿನ ಕದ್ರದ ರಾಮ ಅಡಿಗೆರು ಬುಧಾರ ಕರೆದು ಪೋತೆರು. ಅರೆಗೂ 83 ವರ್ಷ ಪ್ರಾಯ ಆದಿತ್ತನು. 83ನೇ ವರ್ಷ ಪ್ರಾಯುಡು ಕರೆದು ಪೋಯಿನ ರಾಮ ಅಡಿಗೆರು ಕದ್ರದ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನಡು ಪಾಕವರ್ಷ ಪೂಜೆ ಮಲ್ಪುನಾರಾದು ಸೇವೆ ಸಂದಾದೆರು. ಅರೆನ ಹಿರಿಯರ್ಲ ಅಲ್ಪ ಸೇವೆ ಸಂದಾದೆರು. ಅರೆನ ಮಗೆ ಕ್ಷೇತ್ರಡು ಸೇವೆ ಸಂದಾಂದುಲೆರು. ಪ್ರಾಯದಂಗದ ಕರೆದು ಪೋಯಿನ ರಾಮ ಅಡಿಗೆರು ಪುರೋಹಿತರಾದ ಜನಮೆಚ್ಚುಗೆದ ಪೂಜೆದ ಭಟ್ರಾದಿತ್ಯರು. ಆರು ಕರೆದು ಪೋಯಿನೆಕ್ಕ ಭಕ್ತರು ಬಾರಿ ಬೇಜಾರು ತೆರಿಪಾದೆರು. ಕರಿನ ವರ್ಷ ರಾಮ ಅಡಿಗೆರ್ನ ಬೊಡಿದು ತೀರ್ದು ಈ ವರ್ಷ ಕಾನಗ ಇಲ್ಲಲ್ದ ಯಜಮಾನರು ಕರೆದು ಪೋತೆರು. ಸುದ್ದಿ ಕೇಂದು ಪಾಕ ಜನ ನಾಯಕಿಯರು ಅರೆನ ಇಲ್ಲಡೆ ಪೋದು ಇಲ್ಲಲ್ದಕ್ಲೆಗ್ ಸಮಾಧಾನ ಪಂತೆರು. ನುಪ್ಪುದಾನ ಶ್ರೇಷ್ಠ ಅಂಡ ನುಪ್ಪು ಸಂಪೊಲಿಪರೆ ಸಾಯ ಮಲ್ಪುನವು ಐಡ್ಲ ಶ್ರೇಷ್ಠ ಅಂದ್ ಡಾಕ್ಟರ್ ಸಂಧ್ಯಾ ಎಸ್ ಪೈ ಪಂತೆರು. ಕುಡ್ಲಡು MNR ಸಹಕಾರಿ ರಾಯಭಾರಿ ಕಾಫಿ ಟೇಬಲ್ ಬುಕ್ ಲೋಕಾರ್ಪಣೆ ಕಾರ್ಯಕ್ರಮಟ್ಟು ಅರ್ಪಾತಿರಿಯರು. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ದ ಗುರ್ಕಾರ್ಯರು ಡಾಕ್ಟರ್ MN ರಾಜೇಂದ್ರ ಕುಮಾರ್ ರೇನ 75ನೇ ವರ್ಷದ ಜನ್ಮ ದಿನಾಚರಣೆ ಬೊಕ್ಕ ನವೋದಯ ಸ್ವಸಹಾಯ ಸಂಘುಲಿನ ಒಕ್ಕೂಟದ ಬುಳ್ಳಿ ಪರ್ಬದ ಲೆಕ್ಕೋಡು ಉದಯವಾಣಿ ಅಚ್ಚಿಮಲ್ತಿನ MNR ಸಹಕಾರಿ ರಾಯಭಾರಿ ಪನ್ಪುನ ಕಾಫಿ ಟೇಬಲ್ ಬುಕ್ ಲೋಕಾರ್ಪಣೆ ಕಾರ್ಯಕ್ರಮ ನಡೆತಂಡು. ಮಣಿಪಾಲ ಮೀಡಿಯಾ ನೆಟ್ವರ್ಕ್ ಲಿಮಿಟೆಡ್ದ ಕಾರ್ಯತೂವನ್ನ ಗುರ್ಕಾರ್ಯರು ಟಿ ಸತೀಶ್ ಯು ಪೈ MNR ಸಹಕಾರಿ ರಾಯಭಾರಿ ಬೂಕುನು ಲೋಕಾರ್ಪಣೆ ಮಲ್ತೆರು. ತರಂಗ ಪತ್ರಿಕೆದ ವ್ಯವಸ್ಥಾಪಕ ಸಂಪಾದಕಿ ಡಾಕ್ಟರ್ ಸಂಧ್ಯಾ ಎಸ್ ಪೈ ಪಾತಿರ್ದು ನುಪ್ಪುದಾನ ಶ್ರೇಷ್ಠ ಅಂಡ ನುಪ್ಪು ಸಂಪುಲಿಪರೆ ಸಾಯ ಮಲ್ಪುನವು ಐಡ್ಲ ಶ್ರೇಷ್ಠ. ರಾಜೇಂದ್ರ ಕುಮಾರ್ ರೇನ ಸಹಕಾರಿ ಕ್ಷೇತ್ರದ ಸಾಧನೆ ಮಲ್ಲೆ. ಸ್ವಸಹಾಯ ಸಂಘುಲಿಡ್ದು ಲಕ್ಷಗಟ್ಲೆ ಪೊಂಜುಲಿನ ಬದುಕು ಸುಧಾರ್ತಿದಿನ ಅರಿನ ಸೇವೆ ಮಾದರಿಯಾದುಂಡು. ಅರಿನ ಸೇವಾ ಮನಸ್ಸು ನನದ ಅಲ್ಮಗು ಪ್ರೇರಣೆ ಕುರಿಯರೆ ಉಂಡು ಎಂದು ಪಂಡೆರು. ಆಳ್ವಾ ಶಿಕ್ಷಣ ಸಂಸ್ಥೆಲಿನ ಗುರ್ಕಾರ್ಯರು ಡಾಕ್ಟರ್ ಮೋಹನ್ ಆಳ್ವಾ ಪಾತಿರ್ದು ಸಹಕಾರ ಬೊಕ್ಕ ಸಾಮಾಜಿಕ ಕ್ಷೇತ್ರಡು ಶ್ರೀಮಂತ ಯೋಜನೆ ಛಲ ಆದೇ ತೀರುಡು ಪನ್ಪನ ಹಠ ಅರಿನ ಎತ್ತರಗೂ ಏರಾದನಂದು ಪಂಡಿರು. ಡಾಕ್ಟರ್ ರಾಜೇಂದ್ರ ಕುಮಾರ್ ಪಾತಿರ್ದು ನವೋದಯ ಸ್ವಸಹಾಯ ಸಂಘುಲು 7 ಜಿಲ್ಮೆಡು ಗೆಲ್ಮೆಡು ಕಾರ್ಯ ಮಲ್ತೊಂದಿತ್ತದು ಬೇಗ 10 ಜಿಲ್ಲೆಗೆ ವಿಸ್ತಾರ ಮಲ್ತೊಂದುಂಡು ಪಂಡಿರು. SCDCC ಬ್ಯಾಂಕ್ ಕರ್ನಾಟಕದ ಅಮೂಲೊಂದು ಮಣಿಪಾಲ ಮೀಡಿಯಾ ನೆಟ್ವರ್ಕ್ ಲಿಮಿಟೆಡ್ದ CEO ವಿನೋದ್ ಕುಮಾರ್ ಪಂಡಿರು. ಅರುಣ್ ರಾಜೇಂದ್ರ ಕುಮಾರ್ ಮಣಿಪಾಲ ಮೀಡಿಯಾ ನೆಟ್ವರ್ಕ್ದ ಉತ್ತು ಗುರ್ಕಾರ್ಯರು ರಾಮಚಂದ್ರ ಮಿಜಾರ್, ಸಂಪಾದಕರು ಅರವಿಂದ ನಾವಡ, ಸತೀಶ್ ಮಂಜೇಶ್ವರ, ಸೌಮ್ಯ ಭಟ್ ಕಟೀಲ್ ಕಾರ್ಯಕ್ರಮಟ್ಟು ಪಾಲ್ದಿತ್ತುಂಡಿರು.
ಬ್ಯಾಂಕಿನ ಶಾಖೆಗಳು ಹಳ್ಳಿಗಳಲ್ಲಿ ತಲುಪಿ ಇವತ್ತು 113ಕ್ಕೆ ಏರಿದೆ. ಬ್ಯಾಂಕಿನ ಒಟ್ಟು ವ್ಯವಹಾರ ಹಿಂದೆ ಅವರು ಜವಾಬ್ದಾರಿ ತೆಗೆದುಕೊಳ್ಳುವಾಗ 100 ಕೋಟಿಗಳಿಂದ ಇವತ್ತು 16,000 ಕೋಟಿಗೆ ಇದು ಏರಿದೆ. ಇದು ಅಂದು 270 ಇದ್ದ ಬ್ಯಾಂಕಿನ ನೌಕರರ ಸಂಖ್ಯೆ ಈಗ 780ಕ್ಕೆ ಏರಿದೆ. ATM, ಮೊಬೈಲ್ ಬ್ಯಾಂಕಿಂಗ್, ಸರಳೀಕೃತ ಸಾಲ ವ್ಯವಸ್ಥೆ ಸೇರಿದಂತೆ ಹಲವು ಗ್ರಾಹಕ ಸ್ನೇಹಿ ವ್ಯವಸ್ಥೆಗಳನ್ನು ದೇಶದಲ್ಲೇ ಮೊದಲ ಬಾರಿ ಪರಿಚಯಿಸಿದಂತಹ ಸರ್ಕಾರಿ ಸಂಸ್ಥೆ ಎನ್ನುವ ಹೆಗ್ಗಳಿಕೆಯೂ SCDC ಬ್ಯಾಂಕಿಗೆ ಇದೆ ಎಂದಾದರೆ ಅದಕ್ಕೆ ಕಾರಣಕರ್ತರು ನಮ್ಮ ರಾಜೇಂದ್ರ ಕುಮಾರ್ ಎಂದು ನಾವು ಹೆಮ್ಮೆಯಿಂದ ಇಲ್ಲಿ ಉಲ್ಲೇಖ ಮಾಡಬಹುದು. ಇವತ್ತು ಬಹಳಷ್ಟು ನಾವು ಒತ್ತಿ ಹೇಳಬೇಕಾದಂಥ ವಿಚಾರ, ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎನ್ನುವ ತತ್ವಾದರ್ಶಗಳಿಗೆ ಒತ್ತು ನೀಡುವ ಉದ್ದೇಶದಿಂದ ಮಹಿಳಾ ಸಬಲೀಕರಣವಾಗಬೇಕು ಎನ್ನುವ ಸದುದ್ದೇಶದಿಂದ MN ರಾಜೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ಸ್ಥಾಪಿತವಾದಂತಹ ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ ಅಡಿಯಲ್ಲಿ ಪ್ರಾರಂಭವಾಗಿರುವಂತಹ ನವೋದಯ ಸ್ವಸಹಾಯ ಗುಂಪುಗಳು ನಾಡಿನ ಲಕ್ಷಾಂತರ ಮಂದಿರ ಬದುಕಿನಲ್ಲಿ ಹೊಸ ಭರವಸೆಯನ್ನು ಮೂಡಿಸಿದೆ ಎಂಬುದರಲ್ಲಿ ಯಾವ ಒಂದು ಅಪಸ್ವರ ಎಂಬುದೇ ಇಲ್ಲ. ನನ್ನ ಒಳ್ಳೆಯ ಕೆಲಸವನ್ನು ಅದಕ್ಕೆ ಪ್ರೋತ್ಸಾಹವನ್ನು ಕೊಟ್ಟು ಅದು ನನ್ನ ಮುಂದಕ್ಕೆ ಬೆಳೆಯುವ ರೀತಿಯಲ್ಲಿ ಉದಯವಾಣಿ ನನ್ನ ಜೀವನದಲ್ಲಿ ಒಂದು ಭಾಗ ಆಗಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಇವತ್ತು ನಾನು ವಾಣಿಜ್ಯ ಬ್ಯಾಂಕ್ನಲ್ಲಿ ಕೆಲಸ ಮಾಡಿದ್ದೆ. ನಾನು ಪ್ರಥಮವಾಗಿ ಅಧ್ಯಕ್ಷನಾದಾಗ ಹೇಳಿದರು 100 ಕೋಟಿ ಚಿಲ್ಲರೆ ವ್ಯವಹಾರ ಇತ್ತು ಅಂತ. ನನ್ನ ಮನಸ್ಸಿನಲ್ಲಿ ಆಗಿಕೊಂಡಿತ್ತು, ನಾವು ಯಾಕೆ ವಾಣಿಜ್ಯ ಬ್ಯಾಂಕ್ಗಳಿಗೆ ಸ್ಪರ್ಧೆ ನೀಡಬಾರ್ದು, ಯಾಕೆ ವಾಣಿಜ್ಯ ಬ್ಯಾಂಕಿಗಿಂತ ನಾವೇನು ಕಮ್ಮಿ ಇದೆ ಅಂತ ನಾನು ಚಿಂತನೆ ಮಾಡಿದೆ. ಅದೇ ರೀತಿಯಾಗಿ ಕೆಲಸ ಮಾಡಿಕೊಂಡು ಬಂದಿದೆ. ಇವತ್ತು ಯಾವುದೇ ವಾಣಿಜ್ಯ ಬ್ಯಾಂಕಿಗೆ ಸರಿಸಮಾನಕ್ಕಿಂತ ಮೇಲಾಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಸ್ತ್ರೀಯರಿಗೆ ಆಪರ್ಚುನಿಟಿ ಇಲ್ಲ ಅಂತಲ್ಲ, ಇದೆ. ಆದರೆ ಅವರಿಗೊಂದು ಅಭಯ ಕೊಡೋರ್ಬೇಕು. ನೀನು ಮಾಡು, ನಾನು ನಿನ್ನ ಬೆನ್ನಿಗೆ ಬೆಂಗಾವಲಾಗಿ ಇರ್ತಾನೆ ಅಂತ ಹೇಳುವಂತಹ ಒಂದು ಸಹಾಯ ಹಸ್ತ ಬೇಕು. ನಮ್ಮಲ್ಲಿ ಹೇಳ್ತಾರೆ, ಅನ್ನದಾನದಷ್ಟು ದೊಡ್ಡ ದಾನ ಬೇರೆ ಯಾಕಿಲ್ಲ, ಯಾವುದೂ ಇಲ್ಲ. ಹಸಿದವನಿಗೆ ಒಂದು ತುತ್ತು ಅನ್ನ ಕೊಡೋದು ಬಹಳ ಶ್ರೇಷ್ಠವಾದುದು ಅಂತ ಹೇಳಿ. ಹಾಗೆ ನನಗನ್ನಿಸ್ತದೆ, ಅನ್ನದಾನಕ್ಕಿಂತ ಆ ಅನ್ನವನ್ನು ಅರ್ಜನೆ ಮಾಡೋದು, ಅಂದರೆ ಗಳಿಸೋದು, ಯು ಹ್ಯಾವ್ ಟು ಅರ್ನ್ ಇಟ್, ಅದಕ್ಕೆ ಸಹಾಯ ಮಾಡೋದುಂಟಲ್ಲ, ಅದು ಅನ್ನದಾನಕ್ಕಿಂತ ಶ್ರೇಷ್ಠ ಅಂತ ಹೇಳಿ. ಬರವು ಕಲ್ಪನಕುಲು ವರ್ಷ ಇಡೀ ಓದಿದ್ದು 3 ಗಂಟೆದ ಪರೀಕ್ಷೆ ಬರೆಪೇರು ಅಂಡ ದೇವರು ನಮ್ಮನ್ನು ವರ್ಷ ಇಡೀ ಪರೀಕ್ಷೆ ಮಲ್ಪೇರೆಂದು ಕೊಂಡೆವರು ಶ್ರೀ ನಿತ್ಯಾನಂದ ವಿದ್ಯಾಪೀಠದ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಪಂತೇರು. ಆದ್ಯಪಾಡಿ ಶ್ರೀ ಆದಿನಾಥೇಶ್ವರ ದೇವಸ್ಥಾನಡು ಬ್ರಹ್ಮಕಲಶದ 4ನೇ ದಿನ 6 ಧಾರ್ಮಿಕ ಸಭೆಯನ್ನು ಉದಿಪನ ಮಲ್ತೇರು. ಕುಡ್ಲಾ ತಾಲೂಕು ಬಜ್ಪೆ ಕೈತಲ್ದ ಅದ್ಯಪಾಡಿ ಶ್ರೀ ಆದಿನಾಥೇಶ್ವರ ದೇವಸ್ಥಾನಡು ಬ್ರಹ್ಮಕಲಶದ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆತೊಂದಿತ್ತದು. 4ನೇ ದಿನ ಬುಧಾರ ಕಾಂಡೆ ಗಣಪತಿ ದೇವರನ ಪ್ರತಿಷ್ಠೆ, ನಾಗದೇವರನ ಪ್ರತಿಷ್ಠೆ, ಬೊಕ್ಕ ಕಲಶಾಭಿಷೇಕ ನಡಪಾಯರು. ಬಯ್ಯಗ ರಡ್ಡನೇ ಧಾರ್ಮಿಕ ಸಭೆ ಅಟ್ಟಣೆ ಆದಿತ್ತಂಡು. ಬ್ರಹ್ಮಕಲಶ ಸಮಿತಿ ಸಂಚಾಲಕಿಯರು ಮುರಳೀಧರ ಶೆಟ್ಟಿ ನಂದಬೊಟ್ಟು ಎದ್ಕೊಂಡರು. ಜೀರ್ಣೋದ್ಧಾರ ಬೊಕ್ಕ ಬ್ರಹ್ಮಕಲಶ ಸಮಿತಿದ ಮರ್ಯಾದಿ ಗುರುಕಾರ್ಯರು ರಾಜ್ಯದ ದುಂಬುದ ಮಂತ್ರಿ ಬಿ ನಾಗರಾಜ್ ಶೆಟ್ಟಿ ಗುರುಕಾರ್ಮಿ ವಹಿಸಿದ ಸುರತ ಪಾತ್ರ ಪಂಡದು ಮುಂತೆ ಬರ್ಸಬತ್ತನಲ ಅವು ಎಡ್ಡೆ ಸೂಚನೆ ಪೋದೆ ಕಾಣಿಕೆ ಸೊತ್ತುಲು ಹಾಳಾಪನ ಪೋಡಿಗೆ ಇಜ್ಜಿ ಕ್ಷೇತ್ರಗಾದ ಪುಣೇನ ಮಾತ ಸದಸ್ಯರಿಗೂ ಸುಳ್ಮೆ ಸಂದಾವೆ ಎಂದು ಪಂಡಿರು. ಕೊಂಡೆ ಊರು ಶ್ರೀ ನಿತ್ಯಾನಂದ ವಿದ್ಯಾಪೀಠದ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಧಾರ್ಮಿಕ ಸಭೆಯನ್ನು ಉದಿಪನ ಮಲ್ತದ ಆಶೀರ್ವಚನ ಕೊರಿಯರು. ಬರವು ಕಲ್ಪನಕುಲು ವರ್ಷ ಇಡೀ ಕಲ್ತದ ಅಕೇರಿಗೂ 3 ಗಂಟೆದ ಪರೀಕ್ಷೆ ಮಲ್ಪುವೆರು. ಆಂಡ ದೇವಿರ ನಮನ ವರ್ಷ ಇಡೀ ಪರೀಕ್ಷೆ ಮಲ್ಪುವೆರು. ದೊಂಡೆದ ಪಸೆ ಆಜ್ ದಿನ ಕರೆಂಚಿನ ಮಾತ ದಯಮರೊಕ್ಲೆಗ್ ಸಂಪಾವಡಂದು ದೇವಿರು ಬರ್ಸ ಬರ್ಪಾದಿರೆಂದು ಸ್ವಾಮೀಜಿ ಪಂಡೇರು. ಮಣಿಪಾಲ ವಿದ್ಯಾಸಂಸ್ಥೆದ ಉಪನ್ಯಾಸಕಿಯರ ಅರ್ಪಿತಾ ಪ್ರಶಾಂತ್ ಶೆಟ್ಟಿ ಉಪನ್ಯಾಸ ಕೊಡ್ದು ಅಪ್ಪೆಲ್ಲು ಎಂಚ ನಡತನುಡು ದೇಶದ ಮಹಾನಾಯಕಿಯರೇನು ಅಕಲಿನ ಅಪ್ಪೆಲ್ಲು ಎಂಚ ಮಿತ್ತ ಕಾಣದಿರೆಂದು ತಿಳಿಪಾದಿರು. ಹೊತ್ತಿಗೆ ಸೋಮನಾಥೇಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿಯ ಕಾರ್ಯಂತಿರು ವಿದ್ಯಾ ರಮೇಶ್ ಶೆಟ್ಟಿ, ಸಂತೋಷ್ ಶೆಟ್ಟಿ ಬೊಂಬಾಯಿ, ರಂಗನಾಥ ಹೆಗ್ಡೆ, ಡಾಕ್ಟರ್ ಹರೀಶ್ ಶೆಟ್ಟಿ, ಬೊಳ್ಳಿಪಾಡಿ, ಕೃಷ್ಣ ಪ್ರಸಾದ್ ರೈ, ಗುರುಪುರ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಗುರುಕಾರ್ಯರು ಓಂ ಪ್ರಕಾಶ್ ಶೆಟ್ಟಿ ಇಂಚ ಬೇತೆ ಬೇತೆ ವಲಯದ ನಾಯಕಿಯರು ಬೊಕ್ಕ ಸಮಿತಿಲಿನ ಪದಾಧಿಕಾರಿಗಳು ಸಭೆಟ್ಟು ಪಾಲ್ದೆತ್ತೊಂಡಿರು. ರೂಪೇಶ್ ಶೆಟ್ಟಿ ಸುಲ್ಮಿಸಂದಾಯರು, ಮಹೇಶ್ ಶೆಟ್ಟಿ ಮೊಗರಗುತ್ತು ಕಾರ್ಯಕ್ರಮ ಸುಧಾರ್ತಿರು. ದೇವರು ಸಂತೋಷದಿಂದ
ಒಂದು 4 ಹನಿ ಮಳೆ ಹಾಕಿದ್ರು. ಆದರೆ ಕೆಲವರಿಗೆ ಸ್ವಲ್ಪ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ಅರಿಯೋಲ್ಲ ಚಂಡಿ ಆಪುಂಡ, ಸಕ್ಕರೆ ಚಂಡಿ ಆಪುಂಡ, ಬೆಲ್ಲ ಚಂಡಿ ಆಪುಂಡ, ಏನು ಚಂಡಿ ಆಗ್ಲಿಕ್ಕಿಲ್ಲ, ಆದ್ರೂ ತೊಂದರೆ ಇಲ್ಲ, ಅದು ದೇವರಿಗೆ ಸ್ವೀಕೃತ ಆಗಿದೆ ಅಂತ ನಮ್ಮ ಭಾವನೆ. ಆದ್ದರಿಂದ ಅದನ್ನೆಲ್ಲ ನಾವು ಬಹಳ ಪ್ರಾಮುಖ್ಯವಾಗಿ ಉತ್ತಮಗೋಸ್ಕರ ಈ ಒಂದು ಸಂದರ್ಭದಲ್ಲಿ ಇದೊಂದು ಒಳ್ಳೆ ವಿಚಾರ. ಆದಿನಾಥೇಶ್ವರ ನಮಗೆಲ್ಲ, ನೀವು ಕೂಡ ಬ್ರಹ್ಮಕಲಶದಲ್ಲಿ ಭಾಗಿಯಾಗಬೇಕು. ನನಗೆ ಮಾತ್ರ ಬ್ರಹ್ಮಕಲಶ ಆದರೆ ಸಾಕಾಗುವುದಿಲ್ಲ. ನೀವು ಸ್ವಲ್ಪ ಮಳೆಯಲ್ಲಿ, ಸ್ವಲ್ಪ ತುಂತುರು ಮಳೆಯಲ್ಲಿ ಇದ್ದು ನಿಮ್ದು ಕೂಡ ಬ್ರಹ್ಮಕಲಶ ಆಗಲಿ ಅಂತ ಹೇಳುವ ಮಾತನ್ನ ಆ ಭಗವಂತ ನಮಗೆಲ್ಲ ಇವತ್ತು ತೋರಿಸ್ಕೊಟ್ಟಿದ್ದಾರೆ. ಭಗವಂತನ ಪರಿಸರದಲ್ಲಿರುವ ಎಲ್ಲ ಗಿಡ ಮರ ಮೂಲಿಕೆಗಳೆಲ್ಲ ಬಹುಶಃ ಬ್ರಹ್ಮಕಲಶಕ್ಕೆ ಮೊದಲೇ ಭಗವಂತನಲ್ಲಿ ಪ್ರಾರ್ಥಿಸಬಹುದು. ಎಲ್ಲ ಭಕ್ತರಿಗೆ ಸಂತೋಷ ಮಾಡುವ ಮೊದಲು ನನಗೂ ಸಂತೋಷ ಮಾಡಬೇಕು ಅಂತ. ಹಾಗಾಗಿ ನಮಗೆ ಇಷ್ಟು ಸೌಕರ್ಯಗಳನ್ನು ಕೊಟ್ಟಂತ ಇಲ್ಲಿ ಮಳೆ ದೊಡ್ಡ ಸಮಸ್ಯೆ ಅಲ್ಲ. ಗಿಡ ಬಾಯಾರಿ ದಣಿದಿರುವಂತಹ, ಬೆಂಕಿಯಂತಹ ಬಿಸಿಲಿನಲ್ಲಿ ಸುಟ್ಟಿರುವಂತಹ ಎಲ್ಲ ಗಿಡ ಮರಗಳು ತಂಪಾಗಲಿ ಅಂತ ಭಗವಂತನ ಅನುಗ್ರಹ ಆಗಿದೆ ಅಂತ ನಾವು ತಿಳ್ಕೊಳ್ಬೇಕು. 17 ದಿನ ಬುಲ್ಪಂದಿನ ಬಾಲಯ್ಯನು ಬುಲ್ದೆಗೆ ಅಮ್ಮಾಂದಿ ಲೆಪ್ಪಂದಿನ ಅಲ್ಲಿ ಯಾನೆಲೆ ಇದಾಗೆ ಅಮ್ಮ ಎದುರುಡು ಉಲ್ಲೆರಲ್ಪ ಇನಿಕ್ಕಲ ಅದ್ಯಪಾಡಿದ ಮಣ್ಣು ಪನ್ನಂದನಗ ಎಂಕೊಂತರ ರೋಮಾಂಚನ. ಆದಿನಾಥನ ಸನ್ನಿಧಾನಡು ನಿಕ್ಕಲು ಮಾತೆರ್ಲ ಸ್ವರ್ಗಡುಲ್ಲರೆ ಎಂಕುಲು ಬಾರಿ ದೂರಡುಲ್ಲ. ಜೋಕುಲೆಗೆ ಧರ್ಮದ ಶಿಕ್ಷಣ ಕೊರ್ಲೆ ದಿನೋಲ ಅತ್ತನ ನಂಡ ವಾರಗೋರನ ತಿಂಗಳುಗೋರನ ದೇವಸ್ಥಾನಕ್ಕೆ ಬತ್ತದು ಜೋಕುಲೆನ ದೇವಸ್ಥಾನದ ಉಲಾಯ್ಡು ನಮಸ್ಕಾರ ಮಲ್ಪಾದು ದೇವರು ಅತ್ತಂದಂಡ ಸತ್ಯ ಪಂಡಂದಂಡ ಅವು ನಂಬಿಕೆ ಪನ್ಪುನ ಚಿತ್ತನ ವಿಚಾರವನ್ನು ನಿಕ್ಕಲಿಗೆ ತೆರಿಪಾಲೆ ಪಂಡೊಂದು. ಕ್ಯಾಥೋಲಿಕ್ ಸಭಾ ಮಂಗಳೂರು ಪ್ರದೇಶ ತೆನ್ಕೈ ವಲಯದ ದುಂಬಾಳ್ತೆಡು ಮುಡಿಪು ಪುಣ್ಯಕ್ಷೇತ್ರಗೂ ಕಾರ್ನಡಪು ಜಾಥಾ ದಿವೊಂದೆರು. ನಮ್ಮ ನಡಿಗೆ ಮುಡಿಪು ಪುಣ್ಯಕ್ಷೇತ್ರದ ಕಡೆಗೆ ಪನ್ಪುನ ಜಾಥಾ ಮಾರ್ಚ್ 14 ನಡಪೆರವುಂಡು. ಕ್ಯಾಥೋಲಿಕ್ ಸಭಾ ಮಂಗಳೂರು ಪ್ರದೇಶ ತೆನ್ಕೈ ವಲಯದ ನಿಲಿಟ್ಟು ಮಾರ್ಚ್ 14 ಮುಡಿಪು ಪುಣ್ಯಕ್ಷೇತ್ರಗೂ ಕಾರ್ನಡಪು ಜಾಥಾ ನಡಪೆರೆಯಿತದು. ಆ ಬಗೆಟ್ಟು ಸಂಚಾಲಕರು ಆಲ್ವಿನ್ ಡಿಸೋಜಾ ಪಾಣಿಯರು ಕುಡ್ಲಡು ಸುದ್ದಿ ಕೊಟ್ಟಡು ಪಾತಿರ್ದು ಮಾಹಿತಿ ಕೊರಿಯರು. ನಮ್ಮ ನಡಿಗೆ ಮುಡಿಪು ಪುಣ್ಯಕ್ಷೇತ್ರದ ಕಡೆಗೆ ಪನ್ಪುನ ಪುದರಡು ವಿಶೇಷವಾದ ಯೇಸುಕ್ರಿಸ್ತಿಯರು ಪುಟ್ಟದು 2025 ವರ್ಷದಿಂಜಿನ ಲೆಕ್ಕುಡು ಮೊಕ್ಕ ತಪಸ್ಸು ಕಾಲದ ಪರಿವರ್ತನ ಜಾಥಾ ಒಂದು ವಾದುಂಡು. ಮಾರ್ಚ್ 14 ನಡಪನ ಜಾತುಡು ಕುಡ್ಲಾ ತೆನ್ಕೈ ವಲಯದ ಮಾತಾ ಇಂಗ್ರೇಜಿದ ಧರ್ಮ ಗುರುಕುಲು, ಧರ್ಮ ಭಗಿಣಿಯರು, ಪಾಲನಾ ಮಂಡಳಿದಕುಲು, ಬೇತೆ ಬೇತೆ ಸಂಘ ಸಂಸ್ಥೆದಕುಲು, ಬರೋ ಸಂಸ್ಥೆದಕುಲು ಪಾಲ್ದಿತ್ತನ್ವೀರು. ತಪಸ್ಸು ಕಾಲದ ಆಧ್ಯಾತ್ಮಿಕ ಪ್ರೇರಣೆ ಆದ ಸಂತ ಜೋಸೆಫ್ ವಾಲ್ಸ್ ಪುಣ್ಯಕ್ಷೇತ್ರ ಮುಡಿಪದ ಬೊಳ್ಳಿ ಪರ್ಬದ ಲೆಕ್ಕಡು ಕಾರ್ನಡಪು ಜಾಥಾ ದಿವೊಂದುಣುಂದು ಆಲ್ವಿನ್ ಡಿಸೋಜಾ ಪಂಡೆರು. ಕೋಟೆಕಾರ್ ಗ್ರಾಮದ ಪಾಣೀರು ದಯಮಾತೆ ದೇವಲ್ಯುಡು ದುಂಬುದ ಬಿಷಪ್ಪರು ಡಾಕ್ಟರ್ ಅಲೋಷಸ್ ಪೌಲ್ ಡಿಸೋಜಾ ಆಶೀರ್ವಚನ ಮಲ್ಪನೆತ ಒಟ್ಟುಗೂ ನಮ್ಮ ನಡಪು ಮುಡಿಪು ಪುಣ್ಯಕ್ಷೇತ್ರದ ಕಡೆಕ್ ಕಾರ್ನಡಪು ಜಾಥಾ ಶುರುವಾಪುಂಡು. ಧರ್ಮಗುರು ವಿಕ್ಟರ್ ಡಿಮೆಲ್ಲೋ ಉದಿಪನ ಮಲ್ಪುವೆರು. ಮುಗಿತಲುಡು ಧರ್ಮಗುರುಕುಲಾಯನ ಅಸಿಸಿರೆಬೆಲ್ಲೋ, ಸಂತೋಷ್ ಮನೇಜಸ್ ಬೊಕ್ಕ ಸಿಪ್ರಿಯನ್ ಪಿಂಟೋ ಆಶೀರ್ವಚನ ಒಟ್ಟುಗೂ ಪ್ರಸಾದ ಕೊರುಪೆರು. ಜಾತುಡು 5,000 ಜನ ಪಾಲ್ದಿತೊನ್ನ ಅಂದಾಜು ಉಂಡು ಆಲ್ವಿನ್ ಡಿಸೋಜಾ ತೆರಿಪಾಯಿರು. ಸುದ್ದಿಕೂಟರು ಕ್ಯಾಥೋಲಿಕ್ ಸಭಾ ತೆನ್ಕೈ ವಲಯದ ಗುರ್ಕಾರ್ಯರು ಡಾಲ್ಫಿ ಡಿಸೋಜಾ, ಸಂತ ಜೋಸೆಫ್ ವಾಲ್ಸ್ ಪುಣ್ಯಕ್ಷೇತ್ರ ಬುಳ್ಳಿ ಪರ್ವದ ಕಾರ್ಯಂತೆರು ಸಂತೋಷ್ ಡಿಸೋಜಾ ಪಾಲ್ದಿತೊಂಡೆರು. ಇದೇ ಕಥೋಲಿಕ ಸಭಾ ಮಂಗಳೂರು ಪ್ರದೇಶ ದಕ್ಷಿಣ ವಲಯದ ಮುಂದಾಳತ್ವದಲ್ಲಿ ದಕ್ಷಿಣ ವಲಯದ ಎಲ್ಲ ಧರ್ಮಗುರುಗಳು, ಚರ್ಚುಗಳು, ಧರ್ಮ ಭಗಿನಿಯರು, ಪಾಲನಾ ಮಂಡಳಿಗಳು, ವಿವಿಧ ಸಂಘ ಸಂಸ್ಥೆಗಳು, ಕಥೋಲಿಕ್ ವಿದ್ಯಾಸಂಸ್ಥೆಗಳು ಹಾಗೂ 21 ಆಯೋಗದ ಸಹಭಾಗಿತ್ವದಲ್ಲಿ ತಪಸ್ಸು ಕಾಲದ ಆಧ್ಯಾತ್ಮಿಕ ಪ್ರೇರಣೆಯಾಗಿ ಸಂತ ಜೋಸೆಫ್ ವಾಸ್ ಪುಣ್ಯಕ್ಷೇತ್ರ ಮುಡಿಪು ಇದರ ಬೆಳ್ಳಿ ಹಬ್ಬದ ಪ್ರಯುಕ್ತ ಹಾಗೂ ಮಾನ್ ಕಾಲ್ನಡಿಗೆ ಜಾಥಾವು ನಮ್ಮ ನಡಿಗೆ ಮುಡಿಪು ಪುಣ್ಯಕ್ಷೇತ್ರದ ಕಡೆಗೆ ಎಂಬ ಜಾಥಾವು ಕೋಟೆಕಾರ್ ಗ್ರಾಮದ ದಯಾಮಾತಾ ದೇವಾಲಯ ಪನೀರ್ ನಿಂದ ಮುಡಿಪು ಪುಣ್ಯಕ್ಷೇತ್ರಕ್ಕೆ ಹೋಗಲಿದ್ದೇವೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ವಿಶ್ರಾಂತಿ ಬಿಷಪರಾದ ಎಲುಷಸ್ ಪೌಲ್ ಡಿಸೋಜರವರು ಆಶೀರ್ವಚನೆ ಹಾಗೂ ಉದ್ಘಾಟನೆಯನ್ನು ದಯಾಮಾತಾ ದೇವಾಲಯ ಪನೀರ್ ಇದರ ಧರ್ಮಗುರುಗಳಾದ ಫಾದರ್ ವಿಕ್ಟರ್ ಡಿಮೆಲ್ ಅವರು ನೆರವೇರಿಸಲಿದ್ದಾರೆ. ಗೊಬ್ಬುಲೆಡು ಪಾಲ್ದೆತೊಂಡ ಶರೀರ ಬೊಕ್ಕ ಮಾನಸಿಕವಾದ ಅಭಿವೃದ್ಧಿ ಆಯ್ರ ಸಾಧ್ಯ ಅಂದು ಪ್ರೊಫೆಸರ್ ಡಾಕ್ಟರ್ ಸುಮಿತ್ರಾ ಆರ್ ಶೆಟ್ಟಿ ಪಂತೆರು 13 ಜನ ನಿಟ್ಟೆ ಅಕೊಲಾಡ್ಸ್ ಗೊಬ್ಬುದ ಕೂಟ ಉದೀಪನ ಮಲ್ತದ ಅರ್ಪಾತಿರಿಯರು.
ನಿಟ್ಟೆ ವಿಶ್ವವಿದ್ಯಾನಿಲಯದ KS ಹೆಗ್ಡೆ ಮೆಡಿಕಲ್ ಅಕಾಡೆಮಿದ ನಿಲಿಟ್ಟು ದಕ್ಷಿಣ ಭಾರತ ವೈದ್ಯಕೀಯ ಬೊಕ್ಕ ದಂತ ಅಂತರ್ ಕಾಲೇಜ್ ಗೊಬ್ಬದ ಕೂಟ 13ನೇ ನಿಟ್ಟೆ ಅಕೊಲಾಟ್ಸ್ ದೇರ್ಲಕಟ್ಟೆದ ಕ್ಷೇಮ ಕ್ಯಾಂಪಸ್ದ BC ಆಳ್ವ ಇಂಡೋರ್ ಸ್ಟೇಡಿಯಂ ನಡೆತಂಡು. ಜಸ್ಟಿಸ್ KS ಹೆಗ್ಡೆ ಚಾರಿಟೇಬಲ್ ಆಸ್ಪತ್ರೆದ ವೈದ್ಯಕೀಯ ಮುಖ್ಯಸ್ಥರು ಪ್ರೊಫೆಸರ್ ಡಾಕ್ಟರ್ ಸುಮಿತ್ರಾ ಆರ್ ಶೆಟ್ಟಿ ಗೊಬ್ಬದ ಕೂಟ ಉದೀಪನ ಮಲ್ತೆರು. ಡಾಕ್ಟರ್ ಸುಮಿತ್ರಾ ಆರ್ ಶೆಟ್ಟಿ ಪಾತಿರ್ದು ದೈಹಿಕ ಶಿಕ್ಷಣ ಬರೋದ ಒಂಜಿ ಭಾಗ ಆದುಂಡು. ಪಂತೊಲಿಡು ಪಾಲ್ದೆತ್ತುಂಡ ಶರೀರ ಬೊಕ್ಕ ಮಾನಸಿಕವಾದ ಅಭಿವೃದ್ಧಿ ಆಯರ ಸಾಧ್ಯ ಅಂದ್ ಪಂಡಿರು. KS ಹೆಗ್ಡೆ ಮೆಡಿಕಲ್ ಅಕಾಡೆಮಿದ ಡೀನ್ ಡಾಕ್ಟರ್ B ಸಂದೀಪ್ ರೈ ಗುರ್ಕಾರ್ಮೆದ ಪಾತೆರ ಪಂಡಿರು. ದೈಹಿಕ ಶಿಕ್ಷಣ ನಿರ್ದೇಶಕರು ಡಾಕ್ಟರ್ ಕರುಣಾಕರ ಶೆಟ್ಟಿ, ಗೊಬ್ಬದ ಒತ್ತು ನಿರ್ದೇಶಕರು ಡಾಕ್ಟರ್ ಮುರಳೀಕೃಷ್ಣ ವಿ ಈ ಪೊರ್ತೊಡಿತ್ತರು. From so many years is going on. I wish all the sportsmen here successful accolades this year too, and congratulations and best wishes today itself. First of all, we are very proud from FEMA to organize this accolade which is going on for the 13th year now. I congratulate Mr. Karnakar and Dr. Murli, all our student faculty, student members who have joined here to do this. I'm very happy that this kind of extracurricular activity is going on. I hope this continues over the years and we are on full support for all the sports that go on through FEMA. Thank you. ಪಿಲಿಕುಲ ಜೈವಿಕ ಉದ್ಯಾನವನದ ರಾಣಿ ಪನ್ಪುನ ಪಿಲಿ 2 ತಿಂಗಳು ದುಂಬು 2 ಕೊಂಡಾಟದ ಕಿನ್ನಿಲಿನ ದೀದಿತ್ತಂಡು. ಇತ್ತೆ ಆ 2 ಕಿನ್ನಿಲು ಪಿಲಿಕುಲಗು ಬರ್ಪುನಕ್ಲಿನ ಮನಸ್ಸು ಗೆಂದದಂಡು. ಪಿಲಿಕುಲ ಜೈವಿಕ ಉದ್ಯಾನವನದ ರಾಣಿ ಪೊಣ್ಣು ಪಿಲಿ 2 ಪೊರ್ಲಗಂಟದ ಕಿನ್ನಿಲಿನ ದೀದು ಪಿಲಿಕುಲಕ್ಕೂ ಬರ್ಪುನಕ್ಲಿನ ಅವಿನ ತೂದು ಬಾರಿ ಖುಷಿ ಆಂದುಂಡು. ಈ 2 ಕಿನ್ನಿಲು ಸೇರ್ದು ಇಡಮುಟ್ಟ ರಾಣಿ 10 ಕಿನ್ನಿದಿನ ಪೆರ್ಮೆಗೆ ಸಂದದಂಡು. ಒಂಜಿ ಆಣು ಬೊಕ್ಕೊಂಜಿ ಪೊಣ್ಣಾದಿತ್ತದ 2 ತಿಂಗೋಲುಡ್ದು ಬೊಕ್ಕ ಗೊಬ್ಬೊಂದು ತಿರ್ಗಾಟಗು ಬರ್ಪುನಕ್ಲಿನ ಮನಸ್ಸು ಒಯ್ತದಂಡು. 2018 ಐನ್ ಕಿನ್ನಿಲೆಗೆ ಜನ್ಮ ಕೊಡ್ದು ರಾಣಿ ದಾಖಲೆ ಮಲ್ತದಿತ್ತಂಡು. 2021 ಪಿರ 3 ಕಿನ್ನಿದಿತ್ತದ ಇತ್ತೆ ಪಿರ 2 ಕಿನ್ನಿಲೆಗೆ ಜನ್ಮ ಕೊಡ್ತುಂಡು. ಇಂಚ 10 ಕಿನ್ನಿಲೆನ ಅಪ್ಪೆ ಅದು ದಾಖಲೆ ಮಲ್ತದಂಡು. 2014 ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ್ದು ರಾಣಿ ಪಿಲಿನ ಪಿಲಿಕುಲಗು ಕನ್ನದೇರು ದ್ವೇ ಪೊರ್ತುಡು ಮುಲ್ಪದ ಆಣು ಪಿಲಿನ ಬನ್ನೇರುಘಟ್ಟಗೂ ಕಡಪೊಡ್ದಿತ್ತಂಡು. ಇತ್ತೆ ಪಿಲಿಕುಲುಟ್ಟು ಒಟ್ಟು 15 ಪಿಲಿಕುಲು ಉಲ್ಲ. ಪಿಲಿಕುಲ ನಿಸರ್ಗದಲ್ಲಿ ಪಿಲಿಕುಲ ಝೂ, ಪಿಲಿಕುಲ ಇದನ್ನು ಬಯಾಲಜಿಕಲ್ ಪಾರ್ಕ್ ಅಂತ ಕರೀತೇವೆ. ಯಾಕೆಂತ ಹೇಳಿದರೆ ಇಲ್ಲಿ ಪ್ರಾಣಿ ಪಕ್ಷಿ ಉರಗಳು ಸೇರಿ ಮರಮಟ್ಟಿಗಳಿಗೂ ಅಷ್ಟೇ ಒಂದು ಆದ್ಯತೆ ನೀಡಿದ್ದೀವಿ. ಇದನ್ನೊಂದು ಕಾಡಿನಾಗೆ ಬೆಳೆಸಿ ಅದರಲ್ಲಿ ಪ್ರಾಣಿಗಳನ್ನು ಜನರಿಗೆ ತೋರಿಸಬೇಕು ಅಂತ ಹೇಳೋ ಉದ್ದೇಶ. ಇಲ್ಲಿ ಪ್ರಾಣಿಗಳಿಗೆ ಆವರಣವನ್ನು ವಿಶಾಲವಾದ ಆವರಣ ಮಾಡ್ತಾಯಿದ್ದೇವೆ. ಅದರೊಳಗೆ ಪ್ರಾಣಿಗಳು ಕಾಡಿನಲ್ಲಿ ಹೇಗಿರ್ತದೆ ಅದೇ ರೀತಿಯಲ್ಲಿ ಇಲ್ಲಿ ಮೃಗಾಲಯದಲ್ಲಿ ಇರಬೇಕು ಅಂತ ಹೇಳೋದೇ ಉದ್ದೇಶ. ಇದೆಲ್ಲ ಮಾಡಿದ್ದರಿಂದ ಇಲ್ಲಿ ಪ್ರಾಣಿಗಳೆಂದರೆ ಸೇರಿ ಮ್ಯಾಮಲ್ಸ್, ಪಕ್ಷಿಗಳು ಮತ್ತು ಉರಗಗಳು ಇವೆಲ್ಲ ಸೇರಿ ಹೇಳ್ತಿದ್ರೆ ಇಲ್ಲಿ ಭಾಳಷ್ಟು ಸಂತಾನೋತ್ಪತ್ತಿ ಅಭಿವೃದ್ಧಿ ಆಗ್ತಾಯಿದೆ. ಅವಳು ಮರಿ ಇಟ್ಟು ಬೆಳೆಸ್ತಾ ಇದ್ದೀವಿ. ಯಾಕೆಂತ ಹೇಳಿದರೆ ಒಂದು ಮೃಗಾಲಯದಲ್ಲಿ ಜಾಸ್ತಿ ಪ್ರಾಣಿಯ ಸಂತಾನ ಉತ್ಪತ್ತಿ ಆದರೆ ಮತ್ತು ಕಡಿಮೆ ಪ್ರಮಾಣದಲ್ಲಿ ಮರಣ ಇದ್ದರೆ ಅದೊಂದು ಉತ್ತಮ ಮೃಗಾಲಯ ಅಂತ ಲೆಕ್ಕ. ಅದಕ್ಕೆ ಸರಿಯಾದ ಆಹಾರ ಮತ್ತು ಅದಕ್ಕೆ ಆವರಣ ಒದಗಿಸ್ತೀವಿ ಅಂತ ಹೇಳುವ ಒಂದು ದ್ಯೋತಕ ಅದು. ಹಾಗೆ ನಮ್ಮ ಪಿಲಿಕುಲದಲ್ಲಿ ನಮ್ಮ ಇಲ್ಲಿಯ ಮರಣ ಸಂಖ್ಯೆ ಭಾಳ ಕಡಿಮೆ ಮತ್ತು ಅದರ ಸಂತಾನ ಅಭಿವೃದ್ಧಿ ಸಹ ಜಾಸ್ತಿ ಆಗಿರ್ತದೆ. ಬಜ್ಪೆ ಕೈತಲ್ದ ಅದ್ಯಪಾಡಿ ಶ್ರೀ ಆದಿನಾಥೇಶ್ವರ ದೇವಸ್ಥಾನ ಬ್ರಹ್ಮಕಲಶ ಬೊಕ್ಕ ಜಾತ್ರೆದ ಧಾರ್ಮಿಕ ಕಾರ್ಯಲು ಶುರುವಾದಿತ್ತದು. 4ನೇ ದಿನ ಬುಧವಾರ ಬಜ್ಪೆಡ್ದು ಪೊದೆ ಕಾಣಿಕೆ ಮೆರವಣಿಗೆ ನಡೆತಂಡು. ಕುಡ್ಲಾ ತಾಲೂಕು ಬಜ್ಪೆ ಕೈತಲ್ದ ಅದ್ಯಪಾಡಿ ಶ್ರೀ ಆದಿನಾಥೇಶ್ವರ ದೇವಸ್ಥಾನಡು ಇಡೀ ಜೀರ್ಣೋದ್ಧಾರ ಆದ ಇತ್ತೆ ಬ್ರಹ್ಮಕಲಶ ಬೊಕ್ಕ ಜಾತ್ರೆದ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆತೊಂದಿತ್ತದು. 4ನೇ ದಿನ ಬುಧವಾರ ಬಯ್ಯಗ ಪುದೆ ಕಾಣಿಕೆ ಮೆರವಣಿಗೆ ಅಟ್ಟಣೆ ಆದಿತ್ತಂಡು. ಬಜ್ಪೆ ಶಕ್ತಿ ಮಂಟಪದ ಕೈತಲ್ ಕಟೀಲ್ ವಾಸುದೇವ ಆಸರಣ್ಯರು ಬೊಕ್ಕ ಹೋಟೆಲ್ ಶಾಂತಿ ಭವನದ ಬಜ್ಪೆದ ಯಜಮಾನರು ರಾಘವೇಂದ್ರ ಆಚಾರ್ಯರು ಪುದೆ ಕಾಣಿಕೆ ಮೆರವಣಿಗೆಯನ್ನು ಉದೀಪನ ಮಲ್ತೆರು. ಊರು ಪರವರ ಭಕ್ತರು ಸಂಘ ಸಂಸ್ಥೆಲು ಜೀರ್ಣೋದ್ಧಾರ ಬೊಕ್ಕ
ಬ್ರಹ್ಮಕಲಶ ಸಮಿತಿ ಸದಸ್ಯರು ಒದಗೈನ ಅರಿತಾರಾಯಿ ಕಾಯ್ಕಜಪು ಸುತ್ತಲೂ ಫಲವಸ್ತುಲು ಇಂಚ ತರಾವರಿ ಸುತ್ತಲಿನ ಗಡ್ಡದ ಮೆರವಣಿಗೆಡು ಬಜ್ಪೆ ಕೈಕಂಬಾದ ಅದ್ದೆಪಾಡಿ ದೇವಸ್ಥಾನಕ್ಕೂ ಕೊನೆಯಿರು. ಅದ್ದೆಪಾಡಿ ಶ್ರೀ ಆದಿನಾಥೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿ ಜೀರ್ಣೋದ್ಧಾರ ಬೊಕ್ಕ ಬ್ರಹ್ಮಕಲಶ ಸಮಿತಿಯಲ್ಲಿನ ಪದಾಧಿಕಾರಿಗಳು ಪುದೆಕಾಣಿಕೆ ಮೆರವಣಿಗೆಯನ್ನು ಕ್ಷೇತ್ರಗೂ ಎತ್ಕೊಂಡಿರು. 14 ಶುಕ್ರವಾರ ನವಗ್ರಹ ಪ್ರತಿಷ್ಠೆ, ಶ್ರೀ ಶಾಸ್ತ್ರ ದೇವೇರ್ನ ಪ್ರತಿಷ್ಠೆ, ಮುಂಡಿಂತಾಯ ದೈವದ ಪ್ರತಿಷ್ಠೆ ಬೊಕ್ಕ ಕಲಶಾಭಿಷೇಕ 14 ಐತಾರ ಕಾಂಡೆ 10 ಶ್ರೀ ಆದಿನಾಥೇಶ್ವರ ದೇವರಿಗೂ ಬ್ರಹ್ಮಕಲಶ ನಡಪೆರವುಂಡು. 14 ಅಂಗಾರೆ ರಾತ್ರಿ ಕೊಡಿಯೇರ್ದು 7 ದಿನದ ಜಾತ್ರೆ ನಡಪುಂಡು. ಕಷ್ಟವ ಪರಿಹರಿಸಲು ನಾಗಸನ್ನಿಧಿಯೋ ನವಗ್ರಹ ದರ್ಶನವೆತ್ತೋ ಮುಂಡಿತಾಯ ದೈವವೋ ಕ್ಷೇತ್ರ. ಅದ್ದೆಪಾಡಿ ಶ್ರೀ ಆದಿನಾಥೇಶ್ವರ ದೇವೇರ್ನ ತ್ರಿದಳ ಪ್ರಿಯಾರ್ಚಿತ ಶಾಂಬಾ ತಯಂಬ್ರಕ ಪನ್ಪಿನ ಭಕ್ತಿಗೀತೆ ಪುತ್ತೂರು ಜಗದೀಶ ಆಚಾರ್ಯ ಸಂಗೀತ ನಿರ್ದೇಶನ ಅಂಚಿನ ಗಾಯನಡು ಬುಕ್ಕ ದಿವಂಗತ ಪದ್ಮನಾಭ ಆಳ್ವ ಕೊಲ್ಲೊಟ್ಟು ಮೇರ್ನ ಸ್ಮರಣಾರ್ಥ ಶ್ರೀಮತಿ ಶಾಲಿನಿ ಅಂಚನೆ ಶ್ರೀ ಯದುನಾಥ ಆಳ್ವ ಕೊಲ್ಲೊಟ್ಟು ಮಕ್ಕಳನ್ನ ನಿರ್ಮಾಣಡು ಶ್ರೀ ಆದಿನಾಥೇಶ್ವರ ದೇವಸ್ಥಾನಡು ಬುಡುಗಡೆದ ಕಜ್ಜ ನಡೆತಂಡು. ಅದ್ದೆಪಾಡಿ ಶ್ರೀ ಆದಿನಾಥೇಶ್ವರ ದೇವೇರ್ನ ತ್ರಿದಳ ಪ್ರಿಯಾರ್ಚಿತ ಸಾಂಬಾ ತ್ರಯಂಬಕ ಪನ್ಪಿನ ಭಕ್ತಿಗೀತೆ ಪುತ್ತೂರು ಜಗದೀಶ ಆಚಾರ್ಯ ಸಂಗೀತ ನಿರ್ದೇಶನಾಂಚನೆ ಗಾಯನಡು ದಿವಂಗತ ಪದ್ಮನಾಭ ಆಳ್ವ ಕೊಲ್ಲೊಟ್ಟು ಮೇರ್ನ ಸ್ಮರಣಾರ್ಥ ಶ್ರೀಮತಿ ಶಾಲಿನಿ ಬೊಕ್ಕ ಶ್ರೀ ಯದುನಾಥ ಆಳ್ವ ಕೊಲ್ಲೊಟ್ಟು ಮೊಕ್ಲಿನ ನಿರ್ಮಾಣಡು ಶ್ರೀ ಆದಿನಾಥೇಶ್ವರ ದೇವಲ್ಯಡು ಬುಡುಗಡೆ ಆಂಡು. ಈ ಪೊರ್ತುಡು ದೇವಳದ ಅರ್ಚಕಿರಾಯನ ಮಹೇಶ್ ಭಟ್ ಅದ್ದೆಪಾಡಿ, ದೇವಳದ ವ್ಯವಸ್ಥಾಪನಾ ಸಮಿತಿದ ಅಧ್ಯಕ್ಷರಾಯನ ಹರೀಶ್ ಶೆಟ್ಟಿ ಏತಮೊಗರು ದೊಡ್ಡಮನೆ, ದೇವಳದ ಜೀರ್ಣೋದ್ಧಾರ ಅಂಚನೆ ಬ್ರಹ್ಮಕಲಶ ಸಮಿತಿದ ಅಧ್ಯಕ್ಷರಾಯನ ಸುಜಿತ್ ಆಳ್ವ ಏತಮಗರು ಗುತ್ತು, ಹಿರಿಯರಾಯನ ರಮನಾಥ ಅತ್ತರ್, ರಾಜೀವ ಆಳ್ವ ಅದ್ದೆಪಾಡಿ ಗುತ್ತು ಅಂಚನೆ ಭಜನಾ ಮಂಡಳಿದ ಅಧ್ಯಕ್ಷರು ಸದಸ್ಯರು ಈ ಪುರ್ತುಡು ಪಾಲ್ಪಡೆದಿದ್ದರು. ತ್ರಿದಳ ಪ್ರಿಯಾರ್ಚಿತ ಶಾರ್ವತ್ರಯಂಬಕ ತ್ರಿಪುರಾಂತಕೇಶ್ವರ ವೈದ್ಯ ಸುಗುಣ ಶ್ರೀ ಅದ್ಯಪಾಡಿಯ ಆದಿನಾಥೇಶ್ವರ. ತ್ರಿದಳ ಪ್ರಿಯಾರ್ಚಿತ ಶಾರ್ವತ್ರಯಂಬಕ ತ್ರಿಪುರಾಂತಕೇಶ್ವರ ವೈದ್ಯ ಸುಗುಣ ಶ್ರೀ ಅದ್ಯಪಾಡಿಯ ಆದಿನಾಥೇಶ್ವರ. ಗಿರಿಯಿಂದಿಳಿದಿಹ ಜಗದೊಡೆಯ ಹರ ಶಂಭೋ ಶಂಕರ, ರೋಗ ಶಮನ ಸಂಜೀವನ ಕಾರಣ ವಿಷಕಂಠೇಶ್ವರ ವೈದ್ಯ ಗುಣಶೇಖರ ಆದಿನಾಥೇಶ್ವರ. ತ್ರಿದಳ ಪ್ರಿಯಾರ್ಚಿತ ಶಾರ್ವತ್ರಯಂಬಕ ತ್ರಿಪುರಾಂತಕೇಶ್ವರ ವೈದ್ಯ ಸುಗುಣ ಶ್ರೀ ಅದ್ಯಪಾಡಿಯ ಆದಿನಾಥೇಶ್ವರ. ಶಂಕರ ಸ್ವರಹರ ಶೂಲ ಜಟಾಧರ ಅದ್ಯಪಾಡಿ ಪುರವಾಸಿತ ಈಶ್ವರ ಆದಿನಾಥೇಶ್ವರ ಆದಿನಾಥೇಶ್ವರ. ಶಂಕರ ಸ್ಮರಹರ ಶೂಲ ಜಟಾಧರ ಅದ್ಯಪಾಡಿ ಪುರವಾಸಿತ ಈಶ್ವರ ಆದಿನಾಥೇಶ್ವರ ಆದಿನಾಥೇಶ್ವರ. ಕುಡ್ಲದ ಅಡ್ಯಾರು ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನಗಳು ಬ್ರಹ್ಮಕಲಶದ ಧಾರ್ಮಿಕ ಸಭೆ ನಡೆದಿತ್ತು. ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿ ಸಭೆಟ್ಟು ಪಾಲ್ಗೊಂಡರು. ಕುಡ್ಲದ ಅಡ್ಯಾರ್ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ಪಿರ ಪ್ರತಿಷ್ಠೆ ಅಷ್ಟಬಂಧ ಬ್ರಹ್ಮಕಲಶದಲ್ಲಿ ಕೊಡು ನಡೆತಿನ ಧಾರ್ಮಿಕ ಸಭೆಟ್ಟು ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿ ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ ಇಂಚ ಬಿನ್ನೇರ್ ಪಾಲ್ಗೊಂಡರು. ಸಂತೋಷ್ ಕುಮಾರ್ ಭಂಡಾರಿ ಅಡ್ಯಾರ್ ಮಾತ್ರೆಲ್ನ ಎತ್ಕೊಂಡರು. ಶ್ರೀ ಗುರುದೇವಾನಂದ ಸ್ವಾಮೀಜಿ ಆಶೀರ್ವಚನ ಕೊರಿಯರು. ಧಾರ್ಮಿಕ ಉಪನ್ಯಾಸಕರು ಡಾಕ್ಟರ್ ಅರುಣ್ ಉಳ್ಳಾಲ ಉಪನ್ಯಾಸ ಕೊರಿಯರು. ಮಲ್ಲಬಿನ್ನೇರು ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ ಪಾತಿರ್ದು ಸಮಿತಿಯಲ್ಲಿನ ಪದಾಧಿಕಾರಿಗಳು ಸದಸ್ಯರು ಬೊಕ್ಕ ಕ್ಷೇತ್ರದ ಭಕ್ತರಿಗೆ ಎಡ್ಡೆಪ್ಪು ಬಯಕಿಯರು. ಕ್ಷೇತ್ರದ
ಪೀಠದ ತಂತ್ರಿ ಅನಂತ ಉಪಾಧ್ಯಾಯರು ಪ್ರಧಾನ ಪೂಜೆ ಮಲ್ಪನ ಮಹಾಬಲೇಶ್ವರ ಭಟ್ರು ಬೊಕ್ಕ ದಾನಿಲೆಗ್ ಈ ಪೊರ್ತುಡು ತಮ್ಮನದ ಮರ್ಯಾದೆ ಮಲ್ತೆರು. ಕಟೀಲ್ ವೆಂಕಟರಮಣ ಆಸರಣ್ಣ, ಶಾಸಕರು ಡಾಕ್ಟರ್ ಭರತ್ ಶೆಟ್ಟಿ, ಸಂಗೀತ ನಿರ್ದೇಶಕರು ಗುರುಕಿರಣ್, ಉದ್ಯಮಿ ಶಶಿಧರ್ ಶೆಟ್ಟಿ ಬರೋಡ, ನಮ್ಮ ಕುಡ್ಲ ಚಾನೆಲ್ ನಿರ್ದೇಶಕರು ಲೀಲಾಕ್ಷ ಬಿ ಕರ್ಕೇರ, ಭಾಗವತರು, ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಗುರುಕಾರ್ಯರು ಸತೀಶ್ ಶೆಟ್ಟಿ ಪಟ್ಲ, ಬೊಂಬೈ ಉದ್ಯಮಿ ವೇಣುಗೋಪಾಲ್ ಶೆಟ್ಟಿ, ವಿಶ್ವನಾಥ್ ಶೆಟ್ಟಿ, ಬಿಪಿನ್ ರೈ ಬಿನ್ನೆರಾದ ಪಾಲ್ದಿತ್ತೊಂಡೆರು. ದಿವಾಕರ್ ನಾಯಕ್, ದಿವಾಕರ್ ದಾಸ್ ಮಲ್ಲಿ, ರವಿರಾಜ್ ಶೆಟ್ಟಿ ನಿಟ್ಟೆಗುತ್ತು, ದೇವಿ ಪ್ರಸಾದ್ ಸಾಮಾನಿ ಇಂಚ ಸಮಿತಿಯಲ್ಲಿನ ಪದಾಧಿಕಾರಿಗಳು ಈ ಪೊರ್ತುಡಿತ್ತರು. ಪರಿಸರಡು ಒಂಜಾತು ಸ್ವಚ್ಛತೆಯನ್ನು ಕಾತೊಂಡಂಚಿನ ಕೀರ್ತಿ ಬಹುಶಃ ಅಡ್ಯಾರ್ದ ಮಣ್ಣದ ನಿಕ್ಲೆಗೆ ಸಂದುಂಡು ಈ ಸಂದರ್ಭಡು ಪಂಡು ಒಂದುಲ್ಲೆ ಈ ಒಂಜಿ ಪ್ರದೇಶಡು ಇಂಚಿನೊಂಜಿ ದೇವಲ್ಯ ಪೊರ್ಲ ಕಂಟ್ರಿ ನಡಪೋಡು ಉಂದಾಂಡ ಒಂಜಿ ಪಾತೆರೆ ಉಂಡು. ಶಿವದೇವೇರು ತನ್ನ ಉಳೈಡು ಮಾತೆರನ ಉಳಂಡು ಉಪ್ಪುನಾಗ ಅಕ್ಲೆ ಮಾತ ಬೇತೆ ಬೇತೆ ಪುದರಿಗೆ ಬೇತೆ ಬೇತೆ ಪುದರಲ್ಲಿ ಎಪ್ಪೇರು ಶಿವದೇವೇರು ಉಳಾಯಿ ಉಪ್ಪುನಾಗ ಮಾತೆರೆಗಳ ಬೇತೆ ಬೇತೆ ಪುದರ್ ಆಂಡ ಆರು ಮೆಲ್ಲ ಪಿದಾಡ್ದು ಪೊಯ್ ಹಿಡ್ದು ಬುಕ್ಕ ಮಾತೆರೆಗಳ ಒಂಜೇ ಪುದರ್ ಬೇತೆ ಪುದರ್ ಇಜ್ಜಿ ಒಂಜೇ ಪುದರ್ ಆಂಡ ನಮ್ಮ ಏಪ ಜಾಗೃತಿ ಆವಡು ಆರು ಉಳಯುಪ್ಪುನಗನೇ ಜಾಗೃತಿ ಆವಡು ದೈಕ್ ಶ್ವಾಸ ನಮ್ಮ ಶರೀರ ಒರಿಯರ ನಂಗೆ ಶ್ವಾಸ ಬದುಕು ಮನ್ಪೆರೆ ನಂಗೆ ವಿಶ್ವಾಸ ಅವು ರಡ್ಡು ಲಬೋಡು ಶ್ವಾಸ ಉಪ್ಪುನಗನೇ ನಮ್ಮ ವಿಶ್ವಾಸ ಮಲ್ಪೊಡು ಏರಡ ಮಲ್ಪೊಡು ವಿಶ್ವನಾಥಡ ಮಲ್ಪೊಡು ಆ ಭಗವಂತಡ ಮಲ್ಪೊಡು ಆ ಮಹಾಲಿಂಗೇಶ್ವರಡ ಮಲ್ಪೊಡು ಆ ಭಗವಂತಡ ಮಲ್ಪೊಡು ಅಪಗ ಮಾತ್ರ ಶ್ವಾಸ ಉಪ್ಪುನಗನೇ ನಮ್ಮ ವಿಶ್ವಾಸ ಮಲ್ತೋ ನೋಡು ಅಪಗ ನಮ್ಮ ಬದುಕು ಸಾರ್ಥಕ ಆಪಡು ಅಂತು. ಒಂಜಿ ಪೊರ್ಲುದ ಊರು ಆ ಪೊರ್ಲುದ ಊರಿಗೂ ಒಂಜಿ ಪೊರ್ಲುದ ದೇವಸ್ಥಾನ ಇನಿ ಬಾರಿ ಪೊರ್ಲುಡು ಮುಲ್ಪದ ಮಾತೆರ್ಲ ಸೇರ್ದು ಮಂತಾರೆ ವಿಶೇಷವಾದ ಯಾನು ಈ ಜೀರ್ಣೋದ್ಧಾರ ಸಮಿತಿದ ಅಧ್ಯಕ್ಷರು ಐಟಿತ್ತಿನ ಪೂರ ಪದಾಧಿಕಾರಿಗಳಿಗೆ ವಿಶೇಷವಾದನ ಅಭಿನಂದನೆಯನ್ನು ಪಂಡ್ರೆ ಬಯಸೊಂದಿಲ್ಲ ಬಾರಿ ಎಡ್ಡೆ ರೀತಿಯ ಮಾಲಿಂಗೇಶ್ವರಗೆ ಆ ರೀತಿಯ ಸಾನ್ನಿಧ್ಯನ ಸೃಷ್ಟಿ ಮಾಡ್ಬಿಡು ಆ ರೀತಿಯ ಸಾನ್ನಿಧ್ಯನ ಪೊರ್ಲುಡು ಭಕ್ತಿ ಇಷ್ಟದ್ದೇ ನಿಷ್ಠೆಡ್ ಮಂತದ ನಿಕ್ಲು ಲೋಕಾರ್ಪಣೆ ನಿ ಮಂತದಾರು ಊರ್ದಕ್ಲು ಮಾತ ಸೇರಿದು ಈ ದೇವಸ್ಥಾನದ ಮುಖಾಂತರ ಸಮಸ್ತ ಹಿಂದೂ ಸಮಾಜಕ್ಕೆ ಒಂಜಿ ಶಕ್ತಿ ಕೊರ್ಪನಂಚಿನ ಕೆಲಸ ಹಿಂದುತ್ವನ ಜಾಗೃತಿ ಮನ್ಪನಂಚಿನ ಕೆಲಸ ಅವೇ ರೀತಿ ಹಿಂದೂ ಬೊಕ್ಕ ರಾಷ್ಟ್ರ ಬೇತತ್ ಹಿಂದುತ್ವ ಹಿಂದೂ ಸಮಾಜ ಆಯ್ತ ಒಟ್ಟಿಗೆ ಹಿಂದೂ ರಾಷ್ಟ್ರ ಭಾರತ ನೆಕ್ಕಲ ಶಕ್ತಿ ಕೊರ್ಪನಂಚಿನ ಕೆಲಸ ಈ ಮಾಲಿಂಗೇಶ್ವರ ಮಹಾಗಣಪತಿನ ಸಾನ್ನಿಧ್ಯದ ಮುಖಾಂತರ ಆವಡೊಂದು ಈ ಸಂದರ್ಭಡಿ ಅನ್ನೋ ಪ್ರಾರ್ಥನೆ ಮಂತೊಂದಿಲ್ಲ. ಈ ಮಹಾಲಿಂಗೇಶ್ವರ ಪನ್ಪುನವು ಭಾರಿ ವಿಶೇಷ. ಸೋಮನಾಥ ಬೊಕ್ಕ ಮಹಾಲಿಂಗೇಶ್ವರ ರಡ್ಡು ತುಳುನಾಡುದ ಪ್ರಾಚೀನ ಶಿವಾರಾಧನೆದ ಗುರ್ತೋಲು ಮೂಲ ವೈಷ್ಣವಾರಾಧನೆದ ಗುರ್ತಾದು ಅತ್ಯಂತ ಪ್ರಾಚೀನವಾದ ಉಲ್ಲೇಖ ತಿಕ್ಕುನವು ಜನಾರ್ದನ ಪನ್ಪುನ ಬುಧರು ನಿತ ಬಗ್ಗೆ ದಿಂಜ ಅಧ್ಯಯನಲಾತನು ಜನಾರ್ದನ ಪನ್ಪುನಂಚಿನ ಬುಧರು ಮೂಲ ಪ್ರಾಚೀನವಾದ ಶಿವಾರಾಧನೆದ ಗುರ್ತ ತಿಕ್ಕುನವು ಮಹಾಲಿಂಗೇಶ್ವರ ಬೊಕ್ಕ ಸೋಮನಾಥ. ಈ ಮಹಾಲಿಂಗೇಶ್ವರ ಪನ್ಪುನ ಶಬ್ದೋಡು ಲಿಂಗ ಪ್ರಧಾನವಾಯಿನ ಆಲೋಚನೆ ಉಂಟು. ಸೋಮನಾಥ ಪನ್ಪುನಂಚಿನ ಬುಧರುಡು ಮನೋಕಾರಕವಾಯಿನ ಸೋಮ ಪಂಡ ಚಂದ್ರ ಅಂದರ್ಥ ಚಂದ್ರ ಪನ್ಪುನೇ ಮನೋಕಾರಕಗೆ ಅಂಚಿನ ಒಂಜಿ ಗುರ್ತ ಉಂಟು. ಅಂಚಾದು ಮಹಾಲಿಂಗೇಶ್ವರ ಪನ್ಪುನವು ಇಡೀ ದೇವತಾರಾಧನೆದ ಪ್ರಾಚೀನ ಕಲ್ಪನೆ ಆಯ್ನಂಚಿನ ಪ್ರತಿಮಾ ಶಿಲ್ಪದ ಮೂಲ ರೂಪ. ಯುವ ವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕ ಮೊಕ್ಲಿನ ಆಶ್ರಯಡು ಬಿಲ್ಲವ ಸಮಾಜ ಸೇವಾ ಟ್ರಸ್ಟ್ ಕೊಲ್ಯ, ಬಿಲ್ಲವ ಸೇವಾ ಸಮಾಜ ಕೊಲ್ಯ, ನಾರಾಯಣಗುರು ಮಹಿಳಾ ಮಂಡಳಿ ಕೊಲ್ಯ, ರಾಟ್ರಿ ಸಮುದಾಯ ದಳ ಕೊಲ್ಯ ಸೋಮೇಶ್ವರ ಮೊಕ್ಲಿನ ಸಹಭಾಗಿತ್ವಡು ಬಸವ ಅಕ್ಯೂ ಅಕಾಡೆಮಿದ ಮೊಕ್ಲಿನ ಸಹಕಾರಡು ಔಷಧಿ ರಹಿತ ಚಿಕಿತ್ಸಾ ಪದ್ಧತಿ ಉಚಿತ ಆರೋಗ್ಯ ಶಿಬಿರ 1 ಮಾರ್ಚ್ 35 ಕಾಂಡೆ ಒರ್ಮರೇಕ ಬ್ರಹ್ಮಶ್ರೀ ನಾರಾಯಣಗುರು ಸಭಾಭವನ ಕೊಲ್ಯ ಸೋಮೇಶ್ವರ ಮುಲ್ಪ ಅಟ್ಟಣೆ ಆದಿತ್ತದು ಶ್ರೀ ಲೋಕೇಶ್ ಕೋಟ್ಯಾನ್ ಅಧ್ಯಕ್ಷ ಯುವ ವಾಹಿನಿ ಕೇಂದ್ರ ಸಮಿತಿ ಮೇರು ಉದಿಪನ ಮಲ್ಪೆರೆ ಇತ್ತದು ಸಂಪನ್ಮೂಲ ವ್ಯಕ್ತಿಯಾದ ಆಶಾ ಜಗದೀಶ್ ಗಟ್ಟಿ ಮಂಗಳೂರು ಚಿಕಿತ್ಸಾ ತಜ್ಞರು ಬಸವ ಅಕ್ಯೂ ಅಕಾಡೆಮಿ ಮೇರು ಪಾಲ್ಪಡೆ ಪಂಡದು ಪ್ರಕಟಣೆಡು ತಿರಿಪಾದರು. ಇಡೆಗು ಇನ್ನಿತ ನಮ್ಮ ಕುಡ್ಲಾ ತುಳು ವಾರ್ತೆಲು ಮುಗಿಂಡು ನನ್ನೆಲೈತೆ ಹೊರ್ತಗು ನಮ್ಮ ಕುಡ್ಲಾ ತುಳು ವಾರ್ತೆಲು ಸೊಲ್ಮೇಲು.